ಕರಾವಳಿಯ ಹೆಮ್ಮೆಯ ಜಾನಪದ ಕಲೆ ಯಕ್ಷಗಾನಕ್ಕೆ ಶತಶತಮಾನಗಳ ಇತಿಹಾಸ ಇದೆ. ಇದನ್ನ ಆರಾಧನಾ ಕಲೆ ಎಂದೇ ಕರೆಯಲಾಗುತ್ತೆ. ವರ್ಷದ ಮಳೆಗಾಲವನ್ನು ಹೊರತುಪಡಿಸಿ ನವೆಂಬರ್ನಿಂದ ಮೇವರೆಗೂ ಉಡುಪಿ ಜಿಲ್ಲೆಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ಮೇಳಗಳು ತಿರುಗಾಟ ನಡೆಸುತ್ತವೆ. ಸುಮಾರು 600ಕ್ಕೂ ಹೆಚ್ಚು ಕಲಾವಿದರು ಈ ಕಲೆಯನ್ನೇ ನಂಬಿ ಜೀವನ ನಡೆಸ್ತಾ ಇದ್ದಾರೆ. ಆದರೆ ಮಳೆಗಾಲದಲ್ಲಿ ಈ ಕಲಾವಿದರ ಜೀವನ ನಿರ್ವಹಣೆ ಕಷ್ಟ. ಈ ಕಾರಣದಿಂದ ಹಿಂದಿನ ಕಾಲದಿಂದಲೂ ಚಿಕ್ಕ ಮೇಳಗಳು ತಿರುಗಾಟ ನಡೆಸುತ್ತವೆ. ಕೇವಲ 4 ಅಥವಾ 5 ಜನ ಕಲಾವಿದರು ಮನೆ ಮನೆಗೆ ತೆರಳಿ ಅಲ್ಪ ಅವಧಿಯ ಯಕ್ಷಗಾನ ಸೇವೆ ಸಲ್ಲಿಸುತ್ತಾರೆ. ಈ ಮೂಲಕ ಮನೆಯ ಮಕ್ಕಳಿಗೆ ಯಕ್ಷಗಾನದ ಅರಿವು ಮೂಡಿಸುವ ಕಾರ್ಯವು ನಡೆಯುತ್ತೆ. ಇದನ್ನ ಗೆಜ್ಜೆ ಸೇವೆ ಅಂತಲೂ ಕರೆಯಲಾಗುತ್ತೆ. ಒಂದು ಊರಿನ ಹಲವು ಮನೆಗಳಿಗೆ ತೆರಳಿ ಚಿಕ್ಕ ಮೇಳ ಬರುವ ಸಮಯವನ್ನ ಮೊದಲೇ ತಿಳಿಸಲಾಗುತ್ತೆ. ದಿನದಲ್ಲಿ ಸಂಜೆ 7ರಿಂದ 10ರ ತನಕ ಚಿಕ್ಕ ಮೇಳಗಳು ತಿರುಗಾಟ ನಡೆಸುತ್ತವೆ. ಮನೆಗೆ ಬಂದ ಕಲಾ ತಂಡವನ್ನ ಮನೆಯವರು ಸ್ವಾಗತಿಸ್ತಾರೆ. ಹೂ, ಹಣ್ಣು, ಅಕ್ಕಿ, ತೆಂಗಿನಕಾಯಿ ಮತ್ತು ದೀಪ ಇಟ್ಟು ಪ್ರಾರ್ಥನೆ ಸಲ್ಲಿಸಿ ಯಾವುದಾದ್ರೂ ಒಂದು ಪ್ರಸಂಗದ ಚಿಕ್ಕ ಭಾಗವನ್ನ ಮನೆಯಲ್ಲಿ ಪ್ರದರ್ಶಿಸ್ತಾರೆ. ಒಬ್ಬ ಸ್ತ್ರೀ ವೇಷ, ಇನ್ನೊಂದು ಪುರುಷ ವೇಷಧಾರಿ ಮತ್ತು ಹಿಮ್ಮೇಳದ 2 ಅಥವಾ 3 ಕಲಾವಿದರು ತಂಡದಲ್ಲಿ ಇರ್ತಾರೆ. ಪ್ರತಿ ಮನೆಯಲ್ಲಿ ಕಲಾವಿದರಿಗೆ ಕಾಣಿಕೆಯನ್ನು ನೀಡಲಾಗುತ್ತೆ. ಈ ಮೂಲಕ ಮಳೆಗಾಲದಲ್ಲಿ ಯಕ್ಷ ಸೇವೆಯ ಜೊತೆಗೆ ತಮ್ಮ ಬದುಕಿನ ನಿರ್ವಹಣೆಯನ್ನು ಕಲಾವಿದರು ಕಂಡುಕೊಳ್ಳುತ್ತಾರೆ. ಈ ಚಿಕ್ಕ ಮೇಳಗಳು ಮನೆ ಮನೆಗೆ ಬರುವಂತಹ ಸಂದರ್ಭದಲ್ಲಿ ಮನೆಯನ್ನ ಶುಚಿಯಾಗಿಟ್ಟು ಆದರದಿಂದ ಸ್ವಾಗತ ಮಾಡಲಾಗುತ್ತೆ. ಚಿಕ್ಕ ಮೇಳದ ಕಲಾವಿದರ ತಿರುಗಾಟವು ಕಷ್ಟವೇ. ಯಾಕಂದರೆ ಸಂಜೆ ಹೊತ್ತಿನ ನಂತರ ಕರಾವಳಿ ಭಾಗದಲ್ಲಿ ಮಳೆ ಸಾಮಾನ್ಯ. ಹೀಗಾಗಿ ಆ ಮಳೆಯಲ್ಲೇ ತಿರುಗಾಟವನ್ನು ನಡೆಸಬೇಕು. ಆದರೂ ಇದೊಂದು ಸೇವೆ, ದೇವರ ಸೇವೆ ಎಂದು ಚಿಕ್ಕ ಮೇಳಗಳು ಇಂದಿಗೂ ಕರಾವಳಿ ಭಾಗದಲ್ಲಿ ತಿರುಗಾಟವನ್ನು ನಡೆಸ್ತಾ ಇದ್ದಾವೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.